श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे। त्वन्माययद्धा तन्माययाद्धा जन ईश खंडितो यदन्यत् ताशास्त हृतात्मनो बुधः यथा चरेद् बालहितं पिता स्वयं तथा त्वमेवार्हसि नः ಸಮೀಹಿತುಂ। ನನ್ನ ಪ್ರಭುವೇ, ನಿನ್ನ ಮಾಯಾಶಕ್ತಿಯಿಂದಾಗಿ ಈ ಜಗತ್ತಿನ ಜೀವಿಗಳೆಲ್ಲರೂ ತಮ್ಮ ಸ್ವರೂಪ ಸ್ಥಿತಿಯನ್ನು ಮರೆತಿದ್ದಾರೆ. ಅಜ್ಞಾನದಿಂದ ಅವರು ಯಾವಾಗಲೂ ಸಮಾಜ, ಸ್ನೇಹ, ಪ್ರೇಮ ಮೊದಲಾದ ರೂಪಗಳಲ್ಲಿ ಲೌಕಿಕ ಸುಖವನ್ನು ಬಯಸುತ್ತಾರೆ. ಆದ್ದರಿಂದ ಏನಾದರೂ ಲೌಕಿಕ ಪ್ರಯೋಜನವನ್ನು ವರವಾಗಿ ಪಡೆದುಕೊಳ್ಳಬೇಕೆಂದು ದಯವಿಟ್ಟು ನನಗೆ ಹೇಳಬೇಡ. ಮಗನು ಕೇಳದೆಯೇ ತಂದೆಯು ಅವನಿಗೆ ಹಿತಕರವಾದುದೆಲ್ಲವನ್ನು ಮಾಡುವ ಹಾಗೆ ನನಗೆ ಅತ್ಯುತ್ತಮವೆಂದು ನೀನು ಏನನ್ನು ಭಾವಿಸುವೆಯೋ ಅದನ್ನು ಅನುಗ್ರಹಿಸು. ಪೃಥು ಮಹಾರಾಜರು ಸಂಪೂರ್ಣವಾಗಿ ಪರಿಶುದ್ಧ ಭಕ್ತರು, ಮಹಾಭಾಗವತರು. ಸೊ ಅವರ ನೆಲೆಯಲ್ಲಿ ಅವರಿಗೆ ಯಾವ ಭೌತಿಕ ಇಚ್ಛೆ ಇಲ್ಲ. ಸೊ ಭಗವಂತನೇ ಇಲ್ಲಿ ವಿಷ್ಣು ಬಂದು ಅವರಿಗೆ ಅವ್ರಿಗೇನ್ ಬೇಕು ಅಂತ ಭಗವಂತನೇ ಕೇಳ್ತಾ ಇದ್ದಾನೆ. ಆದ್ರೆ ಅವರು ಇಲ್ಲಿ ಹೇಳ್ತಾರೆ ನನಗೇನು ಬೇಡ ನನಗೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಒಳ್ಳೆ ಉದಾಹರಣೆ ಅವ್ರು ಹೇಳ್ತಾ ಇರೋದು, ತಂದೆ ತಾಯಿ. ಸೊ ಅವರಿಗೆ ಮಗನ ಎಲ್ಲ ಹಿತ ಗೊತ್ತು ಅವರಿಗೆ. ಸೊ ಹಾಗಾಗಿ ಅವರೆಲ್ಲವನ್ನೂ ಒದಗಿಸಿಕೊಡ್ತಾರೆ. ಅವರು ಅಷ್ಟು ಕಷ್ಟ ಪಡ್ತಾರೆ, ಅಷ್ಟು ಶ್ರಮ ಪಡ್ತಾರೆ ಮಕ್ಕಳ ಹಿತಕ್ಕೋಸ್ಕರ. ಮಕ್ಕಳಿಗೆ ಇನ್ನ ಪರ್ಟಿಕ್ಯುಲರ್ಲಿ ವೈದಿಕ ಸಂಸ್ಕೃತಿ ಅಂದ್ರೆ ತಂದೆ ಕೇವಲ ಭೌತಿಕ ಇದು ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಇದು ಕೂಡ ಅವರು ಪ್ರೋತ್ಸಾಹಿಸ್ತಾರೆ. ಈಗ ಸಾಮಾನ್ಯವಾಗ್ಲೂ ನೋಡೋ ತಂದೆ ಈಗ ಈಗಿನ ಕಾಲದಲ್ಲಿ ಭೌತಿಕ ಒಳ್ಳೆ ಜಾಬ್, ಒಳ್ಳೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು. ಸೊ ಆ ರೀತಿ ಅವ್ರು ಸ್ವತಂತ್ರರಾಗಬೇಕು, ಅವರೊಂದು ಶಿಕ್ಷಣ ಪಡಿಬೇಕು, ಅವರು ಸ್ವಲ್ಪ ಹಣವನ್ನು ಸಂಪಾದಿಸಬೇಕು. ಸೊ ಈ ರೀತಿ ಭೌತಿಕ ಇದು. ಆದ್ರೆ ನಿಜವಾದ ತಂದೆ ತಾಯಿ ಅಂದ್ರೆ ಇಷ್ಟಕ್ಕೆ ಸೀಮಿತರಾಗಲಿಲ್ಲ, ಅವರ ಆಧ್ಯಾತ್ಮಿಕ ದೃಷ್ಟಿ ಕೂಡ ಇರುತ್ತೆ. ಇವಾಗ ನಾವು ಭಾಗವತದಲ್ಲಿ ಆ ರೀತಿ ಕೇಳ್ತೇವೆ, ಬ್ರಹ್ಮನು ತನ್ನ ಮಕ್ಕಳನ್ನು ಅವರು ಸೃಷ್ಟಿಸಿದ ಮೇಲೆ ಅವರು ಕೂಡ ಆಧ್ಯಾತ್ಮಿಕ ಕ್ರಿಯೆಯಲ್ಲಿ ತೊಡಗಿಸಿದ್ರು. ಸೊ ಹೀಗೆ ಪ್ರಚೇತರು ಕೇಳ್ತೇವೆ. ಪ್ರಚೇತರು ಅವರು ಮಹಾರಾಜರು, ರಾಜಕುಮಾರರು. ಆದ್ರೆ ಅವರು ರಾಜ್ಯ ಸ್ವೀಕಾರ ಮಾಡೋದ್ ಮುಂಚೆ ಅವರ ತಂದೆ ಅವ್ರಿಗೆ ಹೇಳಿದ್ದು, ನೀವು ತಪಸ್ಸೆ ಮಾಡಿ ಬನ್ನಿ. ಸೊ ಹೀಗೆ ನಿಜವಾದ ಮುನ್ನಡೆ ಅಂದ್ರೆ ಆಧ್ಯಾತ್ಮಿಕ ಮುನ್ನಡೆ ಕೂಡ ಸೇರಿರುತ್ತೆ, ಕೇವಲ ಭೌತಿಕ ಮುನ್ನಡೆ ಅಲ್ಲ. ಸೊ ಅದು ನಿಜವಾದ ತಂದೆ ತಾಯಿ. ಪಿತಾನ ಸಸ್ಯಾತ್ ಜನನೀನ ಸಸ್ಯಾತ್ ಗುರುನ ಸಸ್ಯಾತ್ ನಮೋಚಯೇತ್ಯ ಸಮುಪೇತ ಮೃತ್ಯುಂ. ಸೊ ಕೇವಲ ಭೌತಿಕ ಒಳ್ಳೆ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಇದು ಕೂಡ ಇರಬೇಕು, ಜೊತೆಗೆ ಎರಡು ಕೂಡ ಇರಬೇಕು. ಸೊ ಅದು ಸಂಪೂರ್ಣ, ಅದು ನಿಜವಾದ ತಂದೆ, ನಿಜವಾದ ತಾಯಿ, ನಿಜವಾದ ಗುರು, ನಿಜವಾದ ರಾಜ. ಸೊ ಅದು ಸಂಪೂರ್ಣವಾಗುತ್ತೆ. ಸೊ ಈ ಉದಾಹರಣೆಯನ್ನು ಹೇಳ್ತಾ ಇಲ್ಲಿ ಪೃಥು ಮಹಾರಾಜರು ಹೇಳ್ತಾ ಇರೋದು, ಪುರುಷ. ಸೊ ನೀವು ನನಗೆ ಒಳ್ಳೆದ ರೀತಿಯಲ್ಲಿ ನೀವು ಅನುಗ್ರಹಿಸಿ. ಸೊ ಏನ್ ನನಗೆ ಅಗತ್ಯ ಇದೆ ಅದು ಅನುಗ್ರಹಿಸಿ, ಯಾವುದು ನನಗೆ ಅನಗತ್ಯ ಅದು ಅನುಗ್ರಹಿಸಬೇಡಿ. ಸೊ ನನಗೆ ಗೊತ್ತಿಲ್ಲ, ಚಿಕ್ಕ ಮಗುಗೆ ಉದಾಹರಣೆಯಲ್ಲಿ ಅವ್ರು ಹೇಳೋದು, ಚಿಕ್ಕ ಮಗುಗೆ ಏನ್ ಗೊತ್ತು, ಅದಕ್ಕೆ ಚಿಕ್ಕ ಮಗುಗೆ ತನಗೆ ಯಾವ್ದು ಒಳ್ಳೇದು ತನಗೆ ಯಾವ್ದು ಕೆಟ್ಟದ್ದು ಅಂತ ಗೊತ್ತಿಲ್ಲ ಮಗುಗೆ. ಮಗು ಅಂದ್ರೆ ಇನ್ನ ಬುದ್ಧಿ ಮನಸ್ಸು ಅಷ್ಟನ ಬೆಳವಣಿಗೆ ಇಲ್ಲ. ಹಾಗೆ ಇವರು ಭಗವಂತನಿಗೆ ಹೇಳ್ತಾ ಇರೋದು, ನಾನು ಅದೇ ರೀತಿಯಲ್ಲಿ
ಒಂದು ಮಗುವಿನ ರೀತಿಯಲ್ಲಿ ನನಗೆ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ನನಗೆ ಅಷ್ಟು ಅರಿವಿಲ್ಲ ನನಗೆ. ಆದ್ರೆ ನೀನು ತಂದೆ ಇರೋ ಹಾಗೆ, ನಿಜವಾದ ತಂದೆ ಅಂದ್ರೆ ಸಂಪೂರ್ಣ ಜ್ಞಾನದಿಂದ, ಸಂಪೂರ್ಣ ಮಗನ ಹಿತಕ್ಕೋಸ್ಕರ ಆ ಅವರ ಚಿಂತೆ ಅವರ ಚಟುವಟಿಕೆ. ಸೊ ಹಾಗೆ ನೀನು ನನಗೆ ಒಂದು ಒಳ್ಳೆಯ ತಂದೆ, ತನ್ನ ಮಗನಿಗೆ ಏನು ಕೇಳದೆ ಅವರಿಗೆ ಎಲ್ಲವನ್ನೂ ಏನು ಅಗತ್ಯವಿದೆ ಎಲ್ಲ ಕೊಡ್ತಾರೆ. ಸೊ ಹಾಗೆ ನೀನು ಕೂಡ ಅನುಗ್ರಹಿಸು. ಸೊ ಇಲ್ಲಿ ಹೇಳ್ತಾ ಇರೋದು ಹಾಗೆ ಚಿಕ್ಕ ಮಗು ಒಳ್ಳೆಯ ಉದಾಹರಣೆ. ಮಗು ಹೇಗೆ ತಂದೆ ತಾಯರಿಗೆ ಶರಣಾಗತಿಯಲ್ಲಿ, ಚಿಕ್ಕ ಮಗುವಿನ ಸ್ವತಂತ್ರ ಜೀವನ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಮಗು ತಾಯಿಯನ್ನು ಕೇಳಬೇಕು, ತಂದೆಯನ್ನು ಕೇಳಬೇಕು, ಸೊ ಹಿರಿಯರನ್ನು ಕೇಳಬೇಕಾಗತ್ತೆ. ಸೊ ಅದಕ್ಕೆ ಸ್ವತಂತ್ರ ಜೀವನ ಇಲ್ಲ. ಸ್ವತಂತ್ರ ಯಾಕಂದ್ರೆ ಮಗುವಿನ ಸ್ಥಿತಿ, ಸಹಜ ಸ್ಥಿತಿ ಹಾಗೆ. ಸೊ ಹೀಗೆ ಅವರು ಹೇಳ್ತಾ ಇರೋದು ಸಹಜವಾಗಿ ಶುದ್ಧ ಭಕ್ತಿಯಲ್ಲಿ ನಾವು ಭಗವಂತನಿಗೆ ಆ ರೀತಿ ಮಗುವಿನ ರೀತಿಯಲ್ಲಿ ಶರಣಾಗತಿ ಆಗ್ಬೇಕು. ಮಗುವಿಗೆ ಯಾವ ಒಂದು ಸಪರೇಟ್ ಇದಿಲ್ಲದೆ ಮಗುವೇನು ತುಂಬಾ ಚಿಂತೆ ಮಾಡ್ಕೊಂಡು ಏನಾಗುತ್ತೋ ಮುಂದೆ ಏನಾಗುತ್ತೋ ಏನಾಗತ್ತ ಅದು ಮಾಡೋದು ಅಗತ್ಯ ಇಲ್ಲ ಮಗುಗೆ. ಸೊ ಮಗು ಕೇವಲ ತಂದೆ ತಾಯಿಯರಿಗೆ ಅವ್ರಿಗೆ ಇಲ್ಲಿ ಹೇಳಿರೋ ಸಹಜವಾಗಿ ಇರೋ ರೀತಿಯಲ್ಲಿ ಅವರಿಗೆ ನಿಷ್ಠಾವಂತರಾಗಿ. ಸೊ ಹೀಗೆ ನಾವು ಕೂಡ ಹಾಗೆ ಭಗವಂತನಿಗೆ ಒಳ್ಳೆ ಉದಾಹರಣೆ. ತಂದೆಗೆ ಹೇಗೆ ವಿಧೇಯರಾಗಿರ್ತೇವೆ ಮಕ್ಕಳಾಗಿ ನಾವು ತಂದೆ ತಾಯಿಯರಿಗೆ, ಅದೇ ರೀತಿ ನಾವು ಭಗವಂತನಿಗೆ ವಿಧೇಯರಾಗಿರ್ಬೇಕು. ಸೊ ಆಗ ಭಗವಂತನು ನಮಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಭಗವಂತನೇ, ಕೃಷ್ಣನಿಗೆ ಗೊತ್ತು. ಕೃಷ್ಣನಿಗೇನು ಗೊತ್ತಿಲ್ಲದೆ ಏನು ಇಲ್ಲ. ನಮಗೆ ನಮ್ಮ ವೀಕ್ ಪಾಯಿಂಟ್ಸ್, ನಮ್ಮ ಸ್ಟ್ರಾಂಗ್ ಪಾಯಿಂಟ್ಸ್ ಪ್ರತಿಯೊಂದು ನಮಗಿಂತ ಭಗವಂತನೇ. ಸೊ ನಮಗೆ ಗೊತ್ತಿಲ್ಲ, ನಾವು ನಮ್ಮ ಮಾಯೆಯಲ್ಲಿ ಎಷ್ಟು ಹಿಡಿತದಲ್ಲಿ ಸಿಕ್ಕಿ ಬಿದ್ದೇವೆ ಅಂತ. ಆದ್ರೆ ಕೃಷ್ಣನಿಗೆ ಗೊತ್ತು. ಕೃಷ್ಣನಿಗೆ ಇದರಿಂದ ನಮಗೆ ಹೀಗೆ ಹೊರಗೆ ತರಬೇಕು ಅಂತ ಕೃಷ್ಣನಿಗೆ ಗೊತ್ತು. ಸೊ ಭಕ್ತರು ಹೇಳೋದಕ್ಕೆ ಭಗವಂತನಿಗೆ ನೀನು ಉಪಾಯ ಮಾಡಿ, ಹೇಗಾದ್ರೂ ಮಾಡಿ ನನ್ನನ್ನ ಇದರಿಂದ ಬಿಡುಗಡೆ ಮಾಡಿ. ನಮ್ಮ ಉಪಾಯ, ನಮ್ಮ ಪರಿಹಾರ ಇದು ಗೊತ್ತಿಲ್ಲ ನಮ್ಗೆ, ಯಾವ್ದು ನಮ್ಗೆ ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದಿಲ್ಲಿ ಸಾಮಾನ್ಯವಾಗಿ ಭೌತಿಕ ಸ್ಥಿತಿಯಲ್ಲಿ ನಾವು ಅಪೇಕ್ಷೆ ಪಡೋದು ನಮ್ಮ ಭೌತಿಕ ಇದ್ರೆ ನನಗಿನ್ನ ಹಣ ಬೇಕು, ಇನ್ನ ನನಗೆ ಹೆಣ್ಣು ಬೇಕು, ಇನ್ನ ನನಗೆ ಬಂಗಾರ ಬೇಕು. ಸೊ ಹೀಗೆ ಭೌತಿಕ ಇಂದ್ರಿಯ ಸುಖಕ್ಕೆ ನಾವು ಕೇಳ್ತೇವೆ. ಆದ್ರೆ ಇಂದ್ರಿಯ ಸುಖ ಅನ್ನೋದು ಇದು ನಮ್ಗೆ ವಿಷ. ಇದು ಹೆಚ್ಚು ನಮಗೆ ಇಂದ್ರಿಯ ಸುಖ ಆದಷ್ಟು ನಾವು ಹೆಚ್ಚು ವಿಷವನ್ನು ಕೊಡಲಾಗಿದೆ. ಆದ್ರೆ ನಮಗೆ ಭೌತಿಕ ಸ್ಥಿತಿಯಲ್ಲಿ ಅರಿವಿಲ್ಲ. ನಮ್ಗೆ ಇದೇ ಆನಂದ ಅನ್ಕೊಳ್ತೇವೆ. ಇದೇ ಆನಂದ ಅನ್ಕೊಂಡು ಹೀಗೆ ನಾವು ಈ ಅಹಂ ಮಮೇತಿ, ನಾನು ನನ್ನದು, ನಾನು ಈ ದೇಹಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳು ವ್ಯಕ್ತಿಗಳು ನನಗೆ ಸೇರಿದ್ದು. ಸೊ ಹಾಗೆ ಇದರಲ್ಲಿ ನಾನು ಆನಂದವನ್ನು ಸವಿಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಭೌತಿಕ ಇದು ಕರ್ಮಿಯ ಭಾವನೆ. ಸೊ ಹೀಗೆ ಇದು ಭಗವಂತನ ಎಲ್ಲ ಕಡೆ ಕೊಟ್ಟಿದ್ದಾನೆ. ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖ ಸರ್ವತ್ರ ಲಭ್ಯತೆ ದೈವಾತ್. ಸೊ ಹೇಳೋದು ಇಂದ್ರಿಯ ಸುಖ ಅನ್ನೋದು ಭಗವಂತನು ಅದನ್ನ ತುಂಬಾ ಸಲೀಸಾಗಿ, ತುಂಬಾ ಅದು ಏನೋ ಒಂದು ಇದಾಗಿಲ್ಲ, ಕಷ್ಟವಿಲ್ಲದೆ ಎಲ್ಲ ಜೀವಿಗಳಿಗೆ ಕೊಟ್ಬಿಟ್ಟಿದ್ದಾನೆ. ಸುಖಂ ಐಂದ್ರಿಯಕಂ ದೈತ್ಯ ದೇಹಯೋಗೇನ ದೇಹಿನ. ಸೊ ಹೇಳೋದು ಈ ಇಂದ್ರಿಯ ಸುಖದಿಂದ, ಇಂದ್ರಿಯಗಳ ಸಂಪರ್ಕ ಬರೋ ಸುಖವನ್ನು ಅದು ಭಗವಂತನು ಕೇವಲ ನಮಗೆ ಮನುಷ್ಯರಿಗೆ ಕೊಟ್ಟಿದ್ದಾನೆ ಅಂತಲ್ಲ, ಭಗವಂತನು ನಾವು ಯಾವ ಜನ್ಮದಲ್ಲಿ ಯಾವ ಜೀವಿಯಲ್ಲಿ ಹುಟ್ಟಿದ್ರು ಕೂಡ ನಮಗೆ ಕೊಟ್ಟಿದ್ದಾನೆ. ನಾನು ಒಂದು ಪ್ರಾಣಿಯಾಗಿ, ಒಂದು ಕಪಿಯಾಗಿ, ಒಂದು ಹಂದಿಯಾಗಿ, ಒಂದು ಸಿಂಹನಾಗಿ, ಒಂದು ಏನು ನಾನು ಜೀವನ ಸ್ವೀಕರಿಸು ಕೂಡ ಅಲ್ಲೂ ಕೂಡ ನನಗೆ ಇಂದ್ರಿಯ ಸುಖವನ್ನು ಅನುಭವಿಸುವುದು ಭಗವಂತ ಕೊಟ್ಟಿದ್ದಾನೆ. ಆಹಾರ, ನಿದ್ರಾ, ಭಯ, ಮೈಥುನ, ಇದು ಇಂದ್ರಿಯ ಸುಖ. ಇದನ್ನು ಭಗವಂತನು ತುಂಬಾ ಇದಾಗಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಅದೇ ಮನುಷ್ಯ ಜನ್ಮದಲ್ಲಿ ನಮಗೆ ಭಗವಂತನು ಸ್ವಲ್ಪ ಚಿಂತನೆ, ಸ್ವಲ್ಪ ಬುದ್ಧಿ, ಸ್ವಲ್ಪ ಅನ್ವೇಷಣೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಇದರಿಂದ ನಾವು ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಬೋದು. ಮತ್ತೆ ನಾನು ಭಗವಂತನಿಗೆ ಶರಣಾಗ್ಬೋದು, ಅವನ ಆಶ್ರಯ ಪಡಿಬಹುದು. ಆಶ್ರಯ ಪಡೆದು ಇಲ್ಲಿ ಪೃಥು ಮಹಾರಾಜರು ಕೇಳೋ ರೀತಿಯಲ್ಲಿ ನಾವು ಭಗವಂತನಿಗೆ ನಾವು ಹೇಳ್ಬೋದು, ನೀವು ನನಗೆ ಯಾವ್ದು ಒಳ್ಳೇದು ನೀವು ಕೊಡಿ ನೀವು. ಸೊ ನನಗೆ ಗೊತ್ತಿಲ್ಲ ನನಗೆ ಯಾವ್ದು ಒಳ್ಳೇದು ಅಂತ. ನನಗೆ ಒಳ್ಳೇದು ಅಂದ್ರೆ ನಾನು ಅನ್ಕೊಳ್ತೇನೆ, ನಂಗೆ ಒಳ್ಳೆ ಹಣ ಸಿಕ್ಕಿದ್ರೆ, ಒಳ್ಳೆ ಸ್ಥಾನ ಸಿಕ್ಕಿದ್ರೆ, ಒಳ್ಳೆ ಜನರ ಬೆಂಬಲ ಸಿಕ್ಕಿದ್ರೆ, ಸೊ ಇದು ಒಳ್ಳೇದು ಅನ್ಕೊಳ್ತೇನೆ. ಆದ್ರೆ ನನಗೆ ಗೊತ್ತಿಲ್ಲ
ನನಗೆ ನನ್ನ ಚಿಂತನೆ, ನನ್ನ ಇದಕ್ಕೆ ಸರಿನಾ, ಇದು ನನಗೆ ಒಳ್ಳೇದಾ, ಇದನ್ನ ಕೆಟ್ಟದಾ, ನನಗೆ ಗೊತ್ತಿಲ್ಲ. ಸೊ ಸುಕೃತ ಮಹಾರಾಜರು ಬಹಳ ಇದರಲ್ಲಿ ನಮಗೆ ಇಲ್ಲಿ ತೋರಿಸ್ತಾ ಇರೋದು, ಇಲ್ಲಿ ಸಂಪೂರ್ಣವಾಗಿ ಸ್ವತಂತ್ರ ಇದೆ, ಸ್ವತಂತ್ರ ಇಲ್ಲ ಅಂತಲ್ಲ. ಆ ಸ್ವತಂತ್ರವನ್ನು ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಆ ಸ್ವತಂತ್ರವನ್ನು ಭಗವಂತನಿಗೆ ಅರ್ಪಿಸುತ್ತಾರೆ. ಸೊ ಭಕ್ತಿ ನಮಗೆ ಸ್ವತಂತ್ರ ಇದೆ, ಭಗವಂತನ ಅಂಶವಾಗಿ ಸ್ವತಂತ್ರ ಇದೆ. ಅದರ ಸರಿಯಾದ ಉಪಯೋಗ ಅಂದ್ರೆ ಅದನ್ನು ನಾವು ಭಗವಂತನ ಆದೇಶಗಳನ್ನು ಪಾಲನೆ ಮಾಡೋದಕ್ಕೆ ಉಪಯೋಗಿಸೋದು ಆ ಸ್ವತಂತ್ರ. ಸೊ ಭಗವಂತನೇ ನಮಗೆ ಫೋರ್ಸ್, ಒತ್ತಾಯ ಇಲ್ಲ, ಭಗವಂತನ ಅದು ನಮಗೆ ಬಿಟ್ಟಿದ್ದಾನೆ ಆ ಸ್ವತಂತ್ರ. ಆದ್ರೆ ಆ ಸ್ವತಂತ್ರವನ್ನು ನಾವು ಭಗವಂತನ ಆಶ್ರಯ ಪಡೆದು ಭಗವಂತನ ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ, ಭಗವಂತನ ತೃಪ್ತಿ ಮಾಡೋದಕ್ಕೆ ನಾವು ಉಪಯೋಗಿಸಬೇಕು. ಸೊ ಇಲ್ಲ ಅಂದ್ರೆ ಇಲ್ಲಿ ಹೇಳೋ ರೀತಿಯಲ್ಲಿ ನಮಗೆ ಮತ್ತೆ 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 ಈ ಭೌತಿಕ ಇಚ್ಛೆಗಳ ಹಿಂದೆ ನಾವು ಹೊರಟು ನಾವು ಮತ್ತೆ ಜನ್ಮ ಸಿಗುತ್ತೆ ನಮಗೆ. ಕರ್ಮಣ ದೈವ ನೇತ್ರೇಣ ಜಂತೋರ್ ದೇಹ ಉಪಪತ್ತೇ. ಸೊ ನಮ್ಮ ಕರ್ಮದಿಂದ, ನಮ್ಮ ಇಚ್ಛೆಗಳಿಂದ ನಮಗೆ ಮತ್ತೆ 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 ಹೊಸ ಜನ್ಮ. ಸೊ ಹೊಸ ಜನ್ಮದಲ್ಲಿ ಕೂಡ ನಮಗೆ ಮತ್ತೆ ಇಂದ್ರಿಯ ಸುಖವನ್ನು ಅನುಭವಿಸುವ ಅವಕಾಶಗಳು. ಆದರೆ ಇದು ನಮ್ಮನ್ನು ತೃಪ್ತಿಪಡಿಸೋದಿಲ್ಲ, ಎಷ್ಟು ಮಾಡಿದ್ರೆ ತೃಪ್ತಿಪಡಿಸೋದಿಲ್ಲ. ಕಾಮಾದಿನಾಂ ಕಥಿನ ಕಥಿದ ಪಾಲಿತ ದುರ್ನಿದೇಶ. ಇದು ಕಾಮ, ಕ್ರೋಧ, ಲೋಭ ಇದು ನಮಗೆ ನಿರ್ದೇಶನ ಕೊಡ್ತಾ ಇದೆ ಇದರ ತೃಪ್ತಿ ಪಡಿಸೋದಕ್ಕೆ. ಆದರೆ ಇದರಿಂದ ನಮಗೆ ತೃಪ್ತಿ ಆಗೋದಿಲ್ಲ. ಸೊ ನಮಗೆ ತೃಪ್ತಿ ನಮಗೆ ಸಿಗೋದು ನಾವು ಕೃಷ್ಣನ ತೃಪ್ತಿ ಮಾಡಿಸಿದ್ರೆ ನಮಗೆ ತೃಪ್ತಿ ಸಿಗೋದು, ಕೃಷ್ಣನ ಸಂತೋಷ ಮಾಡಿಸಿದ್ರೆ ನಮಗೆ ಸಂತೋಷ ಸಿಗೋದು. ಸೊ ಒಂದು ಇದು ಅರ್ಜುನ ಮತ್ತೆ ದುರ್ಯೋಧನ ನಾವು ನೋಡ್ಬೋದು. ಸೊ ಅರ್ಜುನ ದುರ್ಯೋಧನ ಇಬ್ಬರು ಹೋದ್ರು ಕೃಷ್ಣನ ಹತ್ತಿರ, ಕೃಷ್ಣನ ಬೆಂಬಲ ಕೇಳಲಿಕ್ಕೆ ಆ ಯುದ್ಧದ ಮುಂದೆ, ಮಹಾಭಾರತ ಯುದ್ಧದ ಮುಂದೆ. ಸೊ ಆಗ ದುರ್ಯೋಧನ ಕೃಷ್ಣನಿಗೆ ಕೇಳಿದ್ದು, ಅವನಿಗೆ ಬೇಕಾಗಿದ್ದು ಅವನಿಗೆ ಸೈನ್ಯ ಬೇಕು. ಅರ್ಜುನನಿಗೆ ಕೃಷ್ಣ ಸೈನ್ಯ ಆಗತ್ತೆ ಇರಲಿಲ್ಲ. ಅರ್ಜುನನಿಗೆ ಅವನ ಶುದ್ಧ ಭಕ್ತ ಕೃಷ್ಣ ಬೇಕು. ಕೃಷ್ಣ ಅಲ್ಲಿ ಏನು ಶಸ್ತ್ರ ಇಲ್ಲ ಅಂದ್ರೂ ಕೂಡ, ಶಸ್ತ್ರ ನಾನೇನು ತೆಗೆಯೋದಿಲ್ಲ, ಶಸ್ತ್ರವನ್ನೇನು ಉಪಯೋಗಿಸೋದಿಲ್ಲ ನಾನು, ಆದ್ರೂ ಅಂತ ಹೇಳಿದ್ರು ಕೂಡ ಅರ್ಜುನ ಕೃಷ್ಣನನ್ನು ಸ್ವೀಕರಿಸ್ತಾರೆ. ಕೃಷ್ಣನ ನೀನೇ ಬೇಕು. ಸೊ ಭೌತಿಕವಾದಿ ದುರ್ಯೋಧನ, ಅವನಿಗೆ ನಾವು ಭೌತಿಕವಾದಿ ಇದ್ದಾಗ ಭಗವಂತನ ಇದು ಬೇಕು, ಭಗವಂತನ ಆಸ್ತಿ, ಭಗವಂತನ ಸ್ವತ್ತು ಬೇಕು ನಮಗೆ. ಈ ಜಗತ್ತು, ಈ ಭೌತಿಕ ಜಗತ್ತು, ಇದನ್ನು ನಾವು ಆನಂದಿಸಬೇಕು ಅಂತ ಬೇಕು. ಆದ್ರೆ ಶುದ್ಧ ಭಕ್ತನಾದಂತ ಅರ್ಜುನನಿಗೆ ಆತರ ಇಚ್ಛೆ ಇಲ್ಲ ಅರ್ಜುನನಿಗೆ. ಸೊ ಅರ್ಜುನನಿಗೆ ಕೃಷ್ಣನ ಸದಾ ನಿರಂತರ ಸೇವೆ ಮಾಡೋ ಒಂದು ಅವಕಾಶ ಬೇಕು. ಸೊ ನಾವು ಹೊರಗೆ ದೃಷ್ಟಿಯಿಂದ ನೋಡಿದ್ರೆ ದುರ್ಯೋಧನ ಹೆಚ್ಚು ಸಿಕ್ತು. ಫಸ್ಟಿಗೆ ಕೃಷ್ಣನ ಕೊಟ್ಟದ್ದು ದೊಡ್ಡ ಸೈನ್ಯವನ್ನು ಕೊಟ್ಬಿಟ್ಟ ಅವ್ರಿಗೆ, ಅರ್ಜುನನಿಗೆ ಏನು ಕೊಡ್ಲಿಲ್ಲ ಅಲ್ಲ. ಸೊ ಆದರೆ ಕೊನೆಗೆ ಮಹಾಭಾರತ ಯುದ್ಧ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಏನು ದುರ್ಯೋಧನನಿಗೆ ಸಿಕ್ಕಿದ್ದು ಇದು ಒಳ್ಳೇದಾ, ಅರ್ಜುನನಿಗೆ ಸಿಕ್ಕಿದ್ದು ಒಳ್ಳೇದ. ಸೊ ಈಗ ಭೌತಿಕವಾಗಿ ದುರ್ಯೋಧನಿಗೆಲ್ಲ ಸಿಕ್ತು ಒಂದ್ ರೀತಿಯಲ್ಲಿ, ಆದರೆ ಅದೇ ಅವನ ವಿನಾಶಕ್ಕೆ ಕಾರಣ ಆಯ್ತು. ಆದರೆ ಅರ್ಜುನನು ಭಗವಂತನ ಶುದ್ಧ ಭಕ್ತ, ಈ ರೀತಿಯ ಭಗವಂತನಿಂದ ಏನು ಯಾಚಿಸಲಿಲ್ಲ ಅವನು. ಆದ್ರೆ ಕೊನೆಗೆ ನಂತರ ಭಗವಂತನ ಇದು ಕೂಡ ಕೊಟ್ಟ ಅವನು. ಸೊ ಹಾಗೆ ಭಗವಂತನ ಇಚ್ಛೆಯಂತೆ, ಕೃಷ್ಣ ಇಚ್ಛೆಯಂತೆ. ಸೊ ನಾವು ಇಲ್ಲಿ ಈ ಒಳ್ಳೆ ಉದಾಹರಣೆ ಹೇಳಿರೋದು ಹಾಗೆ, ಭಗವಂತನಿಗೆ ನಮಗೇನು ಗೊತ್ತಿಲ್ಲ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಿಲ್ಲ, ಯಾವುದು ನನಗೆ. ಸೊ ನೀವು ದಯವಿಟ್ಟು ನನ್ನನ್ನು ಮಾರ್ಗದರ್ಶನ ಕೊಡಿ, ನೀವು ನನ್ನನ್ನು ಆ ರೀತಿಯಲ್ಲಿ ಏನಾದ್ರು ಅಗತ್ಯ ಇದ್ರೆ ಕೊಡಿ, ಇಲ್ಲಾಂದ್ರೆ ಕೊಡಬೇಡಿ. ಇದು ತುಂಬಾ ದೊಡ್ಡ ನೆಲೆ, ಇದು ಮೇಲೆ ಇದು ನಮಗೆ ಅವಕಾಶ ಸಿಕ್ಕಿದ್ರೆ ನಾವು ಡೆಫಿನೆಟ್ಲಿ ನಾವು ಈ ತರ ವರಗಳೇ ಕೇಳ್ತೇವೆ, ದುರ್ಯೋಧನನ ಕೇಳೋ ರೀತಿಯಲ್ಲಿ ಕೇಳ್ತೇವೆ, ನನಗೆ ಇದು ಬೇಕು ಅದು ಬೇಕು. ಸೊ ಅದು ಕೇಳಬಾರ್ದು. ಸೊ ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ, ಒಂದೊಂದು ರೀತಿ ದೇವತೆಗಳಿಗೆ ಕೇಳೋಕ್ಕಿಂತ ಕೃಷ್ಣನ ಕೇಳೋದು ಒಳ್ಳೇದೇ, ತೊಂದರೆ ಇಲ್ಲ ಅಂತಿದೆ. ಅಕಾಮ ಸಾರ್ವಕಾಮೋವ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗಿನ ಯಜೇತ ಪುರುಷಂ ಪರಂ. ಆ ರೀತಿ ಕೂಡ ಭಾಗವತದಲ್ಲಿ ಒಂದೊಂದ್ಸಲ ಹೇಳೋದಿದೆ. ಹೇಗೆ ಧ್ರುವ ಮಹಾರಾಜರು ಕೂಡ ಭಗವಂತನಿಗೆ ಹೋಗಿ ಈ ರೀತಿ ಕೇಳಿದ್ರು, ನನಗೆ ಒಂದು ಪದವಿ ಕೊಡಿ, ಒಂದು ಇದು ಕೊಡಿ ಅಂತ. ಕೃಷ್ಣನ ಗೀತೆಯಲ್ಲಿ ಹೇಳೋದು, ಚತುರ್ವಿಧ ಭಜಂತೆ ಮಾಂ ಯಜ್ ಸತ್ಕೃತಿನೋ ಅರ್ಜುನ.
ಸೊ ಈ 4 ರೀತಿಯ ಜನರು ಅರ್ಥಾರ್ಥಿಗಳು ನನ್ನ ಹತ್ರ ಬರ್ತಾರೆ ಅಂತ ಅದಿದೆ. ಆದರೂ ಕೂಡ ಇನ್ನು ಮೇಲಿನ ಹಂತದಲ್ಲಿ ಅದನ್ನು ನಾವು ತ್ಯಜಿಸಬೇಕು. ತ್ಯಜಿಸಿ ನಾವು ಈ ರೀತಿ ಇಲ್ಲಿ ಪೃಥು ಮಹಾರಾಜರು ಇಲ್ಲಿ ಕೇಳೋ ರೀತಿಯಲ್ಲಿ ಶಿಲ ಪ್ರಭುಪಾದರು ಕೊನೆಗೆ ನಾವು ಶುದ್ಧ ಭಕ್ತರಾಗಬೇಕು. ಅಂದ್ರೆ ನಾವು ಇಲ್ಲಿ ಭಗವಂತನಿಗೆ ಯಾವ ಭೌತಿಕ ಇಚ್ಛೆಗಳು ಕೇಳಬಾರ್ದು. ಚೈತನ್ಯ ಮಹಾಪ್ರಭು ಹೇಳಿರೋ ರೀತಿಯಲ್ಲಿ ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯ ಮಮ ಜನ್ಮನೀಶ್ವರಿ ಭವತಾದ್ ಭಕ್ತಿರ್ ಅಹೇತುಕಿತ್ವೈ. ತಾತ್ಪರ್ಯ ಇಷ್ಟೇ, ಶುದ್ಧ ಭಕ್ತನಾದವನು ಭಕ್ತಿ ಸೇವೆಯ ಫಲವಾಗಿ ಯಾವುದೇ ಲೌಕಿಕ ಲಾಭಗಳನ್ನು ಕೇಳಬಾರದು ಅಥವಾ ಕಾಮ್ಯ ಕರ್ಮಗಳ ಮತ್ತು ಊಹಾತ್ಮಕ ಚಿಂತನೆಗಳ ಸೆಳೆತಕ್ಕೆ ಒಳಗಾಗಬಾರದು. ಅವನು ಸದಾಕಾಲವು ಭಗವಂತನ ಪ್ರೇಮಯುತ ಸೇವೆಯಲ್ಲಿ ಮುಳುಗಿರಬೇಕು. ಅದೇ ಬದುಕಿನ ಅತ್ಯುನ್ನತ ಪರಿಪೂರ್ಣತೆ. ಓಕೆ, ಹರೇ ಕೃಷ್ಣ. ಯಾರಾದ್ರೂ ಏನಾದ್ರೂ ಹೇಳ್ತೀರಾ, ಸೇರಿಸ್ತೀರಾ ಅಂದ್ರೆ ಹೇಳಿ.